अनेन प्रधान महापत्तम कुलिकाय
सुप्रोता प्रसन्ना संतमेतता रुद्रविकेते सर्पा रक्षका प्रमुखा तथा पाण्डवासुतनागार्य सत्कर्मे शशमाक्षिताः पाण्डवा तत्प्रीते तत्पाकिकेनाभिरक्षिताः सा प्रसन्ना संतमेतता देवे तत्पाकारकोटका प्रमुखाक्षे ये सर्पावती शोधनी अंतिसंजिता ते सुप्रेता प्रसन्ना संतवेता प्रतिव्यापी सर्पा ये सर्पा विरतम अनंतपुष्टनाशाय अनंताय नमो नमः अनंताय मुक्तिः शेषोद्भराय देवी तन्नो नागप्रचोदयात्मते तत्तनेत्राय विद्महे ईशदिक्वाय नमो विचारः आयनाथ शिष्यपरिणते ದೇವರ ಭಕ್ತಿಯ ಪ್ರಾರ್ಥನೆ ಮಾಡ್ತಾನಲ್ಲ ನನಗೂ ಒಟ್ಟಿಗೆ ಇಷ್ಟ ಆದ ಅನುಗ್ರಹ ಮಾಡ್ತಾರೆ ವಿಚಾರಿಸೋಣ ಅವರ ನಾಗರೂಢ ಆರಾಧನೆ ಈಗ ಪ್ರಾಮುಖ್ಯತೆ ಇತಿಹಾಸ ಬರ್ತಾನಲ್ಲ ಪರಶುರಾಮ ಕ್ಷೇತ್ರರು ಆರಾಧನೆ ಮಾಡಿದ ವಿಶೇಷ ಮಹಾದೇವರ ಆರಾಧನೆದ ಒಂದು ವಿಶೇಷ ಫಲ ನಾಗ ಆರಾಧನೆ ಒಂದು ವಿಚಾರ ಬ್ರಹ್ಮಲೋಕಿ ಕ್ಷೇತ್ರ ಶೇಷನಾಗರು ಅಂದ್ರೆ ಶೇಷ ನಾಗನಲ್ಲಿ ನಮ್ಮ ಆರಾಧನೆ ಮಾಡುತ್ತಲ್ಲ ಬ್ರಹ್ಮದೇವರ ನಾಗರ ವಿಚಾರ ವಿಷ್ಣುಲೋಕಿ ಕ್ಷೇತ್ರ ವಾಸಿಗೆ ಸಂಪಾಸದ ಅಂತ ವಿಷ್ಣುದೇವರು ಆ ನಾಗರಾಜ ದೇವರನ್ನ ರಾರಾಜಿಸುವವರ ನವಮತನ ಅಲಂಕಾರದಿಂದ ವಿಷ್ಣುದೇವರ ಅರ್ಪಣೆ ಅದು ವಿಷ್ಣುದೇವರನ್ನ ಅನುಗ್ರಹವನ್ನು ವಿಚಾರಿಸುವುದು ರುದ್ರಲೋಕಿ ಕ್ಷೇತ್ರ ದಕ್ಷಕಾತ್ಮಕ ಅಂತ ಹನ್ನೆರಡನೆಯವಾದ ಬೇರೆ ಬೇರೆ ರೀತಿಯ ಅಭಿಷೇಕಗಳನ್ನು ಮಾತನಾಡುತ್ತಾರೆ ಅಭಿಷೇಕಗಳು ನಾಗರಾಜ ದೇವರ ಮಕ್ಕಳನ್ನು ಈಶ್ವರ ದೇವರಿಗೆ ಅಭಿಷೇಕ ಆಗುತ್ತದೆ ದಕ್ಷಿಣೆಯನ್ನು ನಾಗರಾಜ ದೇವರು ಈಶ್ವರನ ತಲೆತಂತಿಕ್ಕೆ ನಡೆದಾಗ ನಮ್ಮ ಅಭಿಷೇಕ ಇದ್ದರಿಂದ ಅವರು ನಾಗರಾಜ ಈಶ್ವರ ದೇವರಿಗೆ ಆತ್ಮ ಅನುಗ್ರಹವನ್ನು ವಿಚಾರವನ್ನು ಕಾಂಡವಾಗುತ್ತದಾಗಿ ತತ್ವವೇಶ ಸಮಾಷಿತ ಅನ್ನುತ್ತೇವೆ ಕಾಂಡವ ಅಗ್ನಿಯ ಕಥೆ ಮಾತಾಡಿಕೊಳ್ಳುತ್ತಿದೆ ಏಕಾದಶಿಯಲ್ಲಿ ಭದ್ರವಾದ ಕಾಂಡವ ಅಗ್ನಿತಾವರ ಈ ಹೆಚ್ಚಿನ ಮಗ ಈ ಇಡೀ ಕಾಡು ಹೊತ್ತುಕೊಳ್ಳಿ ಸಂದರ್ಭ ಅವ ಬೇರೆ ಬೇರೆ ಜನರು ಮಾತನಾಡುತ್ತಿದ್ದಾರೆ ಮನುಷ್ಯರು ಬದುಕರನ್ನು ವ್ಯಾಖ್ಯಾನಿಸಿಕೊಂಡ ಆ ವ್ಯವಸ್ಥೆಯನ್ನು ಮಾತನಾಡುತ್ತಾನೆ ಚತುರ್ದಶ ಕೃಷ್ಣಪಾನ ಮಾಡಿಕೊಂಡು ನಾಡಲ ಐದು ಬೇರೆ ಬೇರೆ ಕುಲತನಾಗನನ್ನು ಮಾತಾಡುತ್ತಿದ್ದವರ ಐತ ಕೋಪ ಶಾಪನೆ ಇಟ್ಟುಕೊಂಡ ಅವು ಭೂಮಿ ಮಾತಾಡುತ್ತು ಪಾಂಡವರ ವಂಶಗಳ ಕಥೆ ಮಾತಾಡುತ್ತದೆ ಅವಾಗ ಅರ್ಜುನ ಕೇವಲ ಶಿಕ್ಷಣ ಅಂದ್ರೆ ಅರ್ಜುನನ ಕೆಲವರಾದ ನಾಗರಿಗೆ ಅವಾಗ ಕಾಪಾಡಿದ್ದಾರೆ ಅಂದ ಕೃಷ್ಣ ಪರಮಾತ್ಮನ ರಕ್ಷಣೆ ಅಂತಲ್ಲ ವೇದವರ ಅರ್ಜುನನ ದಾನ ಅವಾಗ ಅರ್ಜುನನಿಗೆ ಇದ್ದ ನಾಗರವತರನ್ನು ಮಂಡ ಜೀವಂತ ಇಕ್ಕಳನೆ ಇವನು ಅರ್ಥ ಐಶ್ವರ್ಯ ಚಕ್ರ ನಡುತ್ತಿರು ಸೈಕೋಲಿಕ ವಿಚಾರ ಅವು ಒಂದೊಂದು ಗಣಾಂತರದ ಕಾರಣ ವಿಚಾರಿಸುವ ಕವಿಗೋಕರ ಕುಲತ ಅಭಿಮನ್ಯುವಿನ ಮಗೆ ಪರೀಕ್ಷಿತರಾಗಿ ಇಲ್ಲದೆ ಕಾಡುಕೊಂಡಿದ್ದರೆ ಬೇಟೆಗೆಕೊಂಡಿದ್ದ ಸಂದರ್ಭ ಆ ಸಂದರ್ಭ ಈ ಋಷಿಗೆ ತನಗೆ ಗೌರವ ಪದ್ಯವನ್ನು ಒಂದೇ ಇಂದಿಯ ಕಾರಣದಾಗ ಸ್ವಲ್ಪ ಹೆಚ್ಚಿನ ಚಿತ್ರವಾಗಿ ರೈತರ ಹುಟ್ಟು ಆ ಋಷಿಯ ಸಿಕ್ಕಿನ ಮುಂದೆ ನಡೆದಾಗ 7 ದಿನದ ಉಲಾಯಿ ಸಿಕ್ಕಿನ ಸಂಖ್ಯೆಯನ್ನು ಕಥೆ ಗೊತ್ತು 5 ತಿಂಗಳ ಜನವರಿಯಲ್ಲಿ ಅದ್ಭುತ ಪರಿಮಾಣದ ಮಕ್ಕಳು ಅವು ಮಕ್ಕಳೇ ಆ ಸರ್ಪಗಳನ್ನು ನಾಶ ಮಕ್ಕಳನ್ನು ಸರ್ಪ ಯಾಗ ಬಂದು ಬೇರೆ ಬೇರೆ ಕುಲತನಾಗತ್ತೆ ನಾಶ ಮಕ್ಕಳು ಅಟಿಯದ ಬಾಂಧವ ವಂಶಯುತ ಬಿಡುವಂತಾಗ ಜನಮೇಜ ವಂಶೀಯ ಏನೇಗಾಗುತ್ತದೆ ಆಗ ಜನಮೇಜ ತನ್ನ ಶರೀರ ಪುಸ್ತಕವಾಗುತ್ತದೆ ಸಂತತಿಗಳಾಗಿದ್ದರೆ ಸಂಪರ್ಕಗಳಾಗಿದ್ದರೆ ಅಟೇನಿದೆ ನಾಡು ಹೆಚ್ಚಿನ ಅವರಿಗೆ ಬರ್ತದ ಎಷ್ಟು ನವದೇವರ ನಾಗದೇವರ ಶಾಪ ಒಂದು ವಂಶ ಇರುವ ಶಾಪ ಅವಾಗ ಜನಮೇಜ ತತ್ವತೆಯಿಂದ ನವಮಂಟಲದಲ್ಲಿ ಆಗುತ್ತದೆ ಸಾಧ್ಯ ಮನ್ನಲ್ಲ ಆ ಪರಶುರಾಮ ಕ್ಷೇತ್ರ ಜಯಿಸಿಕೊಂಡ ಅವು ಆಡಳಿತ ವಿವಂಶದಕ್ಕೆ ಅವಾಗ ಅಪೂರ್ವದಲ್ಲಿ ಅದ್ಭುತ ಪರಿಮಾರ್ಜನೆ ಉಂಟಾಗುತ್ತ ಅವಾಗ ಐದು ತಪ್ಪನೆ ಇಟ್ಟುಕೊಂಡ ನಿಮ್ಮ ಸೈಮಂತ ಕೂಡ ನಮ್ಮ ಕರ್ತವ್ಯ ನಮ್ಮ ಉಪಯೋಗ ಜಾಗರಾದ ಕ್ಷೇತ್ರರಾದ ಪ್ರಶ್ನಾಜಿತ ಸಂದರ್ಭ ವೆಂಕಟರಮಣ ನಾಗದೇವರ ಲೋಕಶಾಪ ಹಿರಿಯರ ಶಾಪ ಉಂಟಾಗಬೇಕು ಚಿಂತನೆ ಬರ್ತದೆ ನಾಗದೇವರನ್ನ ಆರಾಧನೆ ಅತಿ ಅಗತ್ಯ ಅವರ ಮಕ್ಕಳು ವಿಚಾರ ಅವಾಗ ನಮ್ಮ ಉಪಯೋಗ ಆಚರಣೆ ನೋಡ್ಕೊಳ್ಳೋಣ ಪ್ರಾರಂಭ ಆರಾಧನೆ ಅಗತ್ಯ ಅನ್ನೋದು ವಿಚಾರ ತಾತ್ವಿಕ ನಮ್ಮ ಆರಾಧನೆ ಅವಕಾಶವಿದೆ ಅವರು ಸಾತ್ವಿಕವಾಗಿ ನಾಗಾರಾಧನೆ ಪಂಚಾಮೃತ ಪ್ರಸರವಾದ ತಮಿಳ ದೇವರು ಮಾತ್ರ ಅರ್ಥವಾಗುತ್ತದೆ ಆತ್ಮೀಯ ಶಬರಿಯಲ್ಲಿ ಮಾಡುತ್ತದೆ ಅನುಗ್ರಹ ವಿಚಾರ ಸಾಂಸದ ಮಾತ ತೆಕ್ಕವರಿ ನಾಗಮಂಡಲ ದೇವರಿಗೆ ತೃಪ್ತಿ ಆಗುವ ವಿಚಾರವು ಅಥವಾ ಮಂತ್ರ ವಿಶೇಷತೆ ಅಥವಾ
ಅಂತಾನೆ ಪೂರ್ಣವಾಗಿ ಮಾತಾಡಿದ ಆರೋಗ್ಯ ಆಯುಷ್ಯ ಸಂತಾನ ಚೆನ್ನಾಗಿ ಸಂತಾನವನ್ನು ಅನುಗ್ರಹ ಮಾಡ್ತದೆ ಅಂದರೆ ವಿವಾಹ ಲಕ್ಷ್ಮಿಗಳ ವಿವಾಹವನ್ನು ಉತ್ತರಾಖಂಡ ಶ್ರೇಯಸ್ಸರು ನನ್ನ ಪ್ರತಿವರ್ಷ ನಗ್ನ ನಗ್ನ ವಿಕ್ರಮಣೆ ಆ ನಾಗರಿಕರ ಕಾರ್ಯಕ್ರಮ ಮಾಡಬೇಕು ಆ ನಾಗರಿಕರ ಭಾಗದಲ್ಲಿ ಅಂಜನೆ ಶ್ರೀ ರಕ್ತೇಶ್ವರ ವಿವೇಶ್ವರರು ಶ್ರದ್ಧಾಭಕ್ತರಿಗೆ ಹೋಗಿ ಮಾಡಲಾಗುತ್ತದೆ. ನಾಗರಿಕರ ಭಕ್ತಿಯ ಮಾತ್ರ ಕೈ ಪ್ರಾರ್ಥನಾ ಮಾತೃದೇವರ ಪ್ರಾರ್ಥನಾ ಕೈ ಮಂತ್ರ ಹಾಕೋದು ಆ ತಟ್ಟೆ ನಾಗರಾಜ ಗೋವಿಂದ अक्षतां समर्पयामि आयामि पुत्राय पूर्वारोहणं समर्पयामि षोडशोपचारपूजां समर्पयामि ಒಂಜಿ ಪೂಜೆ ಇಪ್ಪಡು ಚಂಡಿಕಾಯಾಗ ಮಲ್ಪನ ಅಂಡಲ್ಲ 700 ಶ್ಲೋಕ ನಾವು ಆಹುತಿ ಅಂತ ಕೊಡ್ತಾನ ಅಂಚನೆ 700 ಜನಕ್ಕೆ ನಂಗೆ ಅನ್ನದಾನ ಸತ್ಕರ್ಮ ಕೊಡೋದು ವಿಚಾರಕ್ಕೆ ನಾಲ್ಕು ಏತ ಆಹುತಿ ಕೊರಿಯಾನ ಆತ ಅನ್ನದಾನ ಸತ್ಕರ್ಮ ಅಂತ ಮಲ್ತನಂಚಿತನ ಪೂಜೆತ ಸತ್ಫಲ ಅನುಗ್ರಹ ಪ್ರಸಾದ ಆಪನೊಂದು ವಿಚಾರಕ್ಕೆ ಏರೆಗಿಲ್ಲ ಏತು ಕೊಡಲ್ಲ ಯಾವೊಂದು ಪಂಪಿದ್ದೇರಿ ಅಪಗ
ಬಟ್ಟಾಲ್ದು ಉಂಪು ನಮ್ಮ ಬೋಡಿತ ನಾತುಕೊಂಡು ನಂಡ ಪಾಯ ಸಂತೋಷಡು ಯಾವ ಒಂದು ಮಾಡ್ಕೊಂಡು ಅವೇ ಆ ಜಾಗಕ್ಕೆ ಬೋಡಿತ ಅಂತ ಶ್ರೇಷ್ಠ ಅಂತ ನಂಚಿನ ವಿಚಾರ ಉಂಟು ಅಂಚ ಸತ್ಯ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇನ ಮೈವೇಶ ಅನ್ನೋ ಒಂದು ಶಾಸ್ತ್ರ ನಿರ್ಣಯ ಉಂಟು ನಮ್ಮ ಒವೇ ಒಂದು ಎಡ್ಡೆ ಸತ್ಕರ್ಮ ಮಾಡ್ಕೊಂಡಲ್ಲ ನಮ್ಮ ಬಂಗಬತ್ತದ ಭತ್ತರಂಚಿತನ ಸಂಪಾದನೆ ನಮ್ಮ ಎಡ್ಡೆ ಸತ್ಕರ್ಮ ಮಾಡ್ಕೊಂಡಿದೆ ಅವು ನ್ಯಾಯಯುತವಾದಿ ಕೊಡಿದೆ ಹಿರಿಯರ ನಕಲೆ ಮಾತ ಕೊಪ್ಪನಂಚಿತನ ಗೌರವವನ್ನು ನಮ್ಮ ಕೊಡುವಂತ ಬರ್ತನ ನಂಡ ಗೋಕುಲೇನ ಮಾತು ಬೋಡಿತಂಚಿತನ ರಕ್ಷಣೆ ಮಾಡ್ಕೊಂಡು ಬರ್ತನ ನಂಡ ಬೋಡಿತಂಚಿತನ ಊರಿಗೆ ಬೋಡಿತಂಚಿತನ ಸುಭಿಕ್ಷ ಪ್ರಾಪ್ತಿಯಾಪನ ಶಾಸ್ತ್ರ ನಿರ್ಣಯ ಕಾಲ ವರ್ಷದ ಪರ್ಜನ್ಯ ಪ್ರತಿ ವಿಶೇಷ ಕಾಲಗಾಲ ಬೋಡಿತಂಚಿತನ ಬರ್ಸೋಲು ಬರ್ಕೊಂಡು ಅವಾಗ ಬುಳೆಬಾಗಿನ ಮಾತ ಸಮೃದ್ಧಿ ಆಪಣ ವಿಚಾರಪಣ ಅವಾಗ ಸಂತತಿ ಭಾಗ್ಯ ಅಂತ ನೋಡಿ ಅವು ಕೂಡ ಅನುಗ್ರಹ ಮಾಡ್ಕೊಂಡು ವಿಚಾರಪಣ ದೇವರ ಪ್ರತ್ಯಕ್ಷ ಅದು ಕಲಿಗೊಡು ಬಾತ ಬರ್ತೀವಿ ಅವಾಗ ನಮ್ಮ ಮಲ್ಪಂಚಿತನ ಕರ್ಮಾಂಗ ಎಂಚಿನೊಂಡ ಅವು ದೇವರಿಗೆ ಅರ್ಪಣೆ ಆದ ಆಯ್ತು ಸತ್ಫಲನಂತ ಅನುಗ್ರಹ ಮಾಡ್ಕೊಂಡು ಕೇಳೋದು ವಿಚಾರಪಣ ಅವಾಗ ಅಕ್ಕಲಂಚನೆ ಅಕ್ಕಲ ಗುರುಕುಲ ಅನುಗ್ರಹ ಪ್ರಸಾದ ಮಂತ್ರಂಚಿತನಕ ದೇವರನ್ನ ಆರಾಧನೆದ ಒಂದು ಶಕ್ತಿ ಇಂಚಿಕೊಂಡ ಆ ದೇವರನ್ನು ಮಾತು ತುಂಬಿ ಒಂದು ನಮ್ಮ ಕಾರ್ಯಕ್ರಮ ಮಾತು ಅಪ್ಪಲ್ಲ ಪ್ರಾರಂಭ ಮಾಡ್ತಾರೆ ಅವಾಗ ಭತ್ತರಂಚಿತನ ಭಿನ್ನರ ನಕಲೆ ಮಾತು ಹೂವೇ ಬಂಜಿ ಸುತ್ತಲೂ ಕೊರತಾ ವಂದನ ಎಪ್ಪೋಡು ನಾಂಡ ದೇವರನ್ನ ಅನುಗ್ರಹ ಬಡಿಗೆ ಅನ್ನಪೂರ್ಣೇಶ್ವರ ದೇವರ ಮಾತೆಲ್ಲ ಏಕ ಮನಸ್ಸಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ ಮಲ್ತನಂಚಿತನ ಕಿಂಚಿ ಸೇವೆ ಮಲ್ತನಂಚಿತನ ತಯಾರಿಯಲ್ಲಿ ಅಂಚಿನ ಅವು ಪೂರ ಸಮೃದ್ಧಿ ಆದ ಕತ್ತನಂಚಿತನ ಭಿನ್ನರ ನಕಲೆ ಪೂರ ತೃಪ್ತಿದಾಯಕವಾಯಿನಂಚಿತನ ರುಚಿಕಟ್ಟಾಯಿನಂಚಿತನ ಒಂದು ಅಡಿಗೆ ಆದ ಅಕ್ಕಲಿಗೆ ಗೀತೆ ಆಯ್ತು ನೆರೆದಲ್ಲ ಮಲ್ಲ ಪದಾರ್ಥ ಮಾಡ್ಕೊಂಡು ಯೋಗ ಯೋಗ್ಯತೆ ಆ ದೇವರ ಪೂರ್ಣ ಅನುಗ್ರಹ ಮಾಡ್ಕೊಂಡು ಅನ್ನಪೂರ್ಣೇಶ್ವರನ ಪ್ರಸಾದ ಏನು ಮಾತು ಸ್ವೀಕಾರ ಮಾಡ್ಕೊಂಡ್ರೆ ಅಕ್ಕಲಿ ಬೋಡಿನ ಶ್ರೇಷ್ಠ ಶಿವಭ್ರತಿ ಇಡೀ ಕ್ಷೇತ್ರದ ಬರ್ತದೆ ತಾನು ಶಕ್ತಿ ಸೇವಕರ ನಕಲೆಗಿಲ್ಲ ಸೇವಾರ್ಥಿ ನಕಲೆಗಿಲ್ಲ ಬೋಡಿನ ಅಂಚಿತನ ಆ ಅಕ್ಕಲನ ಮಾತ ಸಂಕಲ್ಪ ಬೇತೆ ಬೇತಿತ್ತು ಆ ದೇವರ ಪೂರ್ಣ ಅನುಗ್ರಹ ಅದು ಸಮೃದ್ಧಿ ಆವಡು ಕ್ಷೇತ್ರ ಮಾತ ಬೆಳಗಡೆ ಕಂಡು ಅನ್ನಪೂರ್ಣೇಶ್ವರ ದೇವರ ಭಕ್ತಿ ಶ್ರದ್ಧಾ ಪ್ರಸರವಾದ ಏಕ ಮನಸ್ಸರು ಮಾತೆಲ್ಲ ಏಕ ಮನಸ್ಸು ಪ್ರಾರ್ಥನೆ ಮಾಡ್ಕೊಂಡು